ಮಂಗಳೂರಿನ ದೇರೆಬೈಲ್ನಲ್ಲಿ ನೂತನ ವಸತಿ ಸಮುಚ್ಚಯ ಎನ್ಜೆ ಔರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವು ಇಂದು ಅದ್ಧೂರಿಯಾಗಿ ನೆರವೇರಿತು. ಮಂಗಳೂರಿನ ದೇರೆಬೈಲ್ನಲ್ಲಿ ಎನ್ಜೆ ಔರ ಸುಸಜ್ಜಿತವಾಗಿ ತಲೆ ಎತ್ತಿ ನಿಂತಿದೆ. ಎನ್ಜೆ ಔರ ನೂತನ ವಸತಿ ಸಮುಚ್ಚಯ ವಿಶಾಲವಾದ ಪ್ರದೇಶದಲ್ಲಿ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ನಿರ್ಮಾಣವನ್ನ ಕೂಡ ಮಾಡಲಾಗಿದೆ. ಇಂದು ಇದರ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ನೆರವೇರಿತು. ಈ ನೂತನ ಸಮುಚ್ಚಯವನ್ನು ಶ್ರೀಮತಿ ರಮಣಿ ವಿ ಬಾಳಿಗ ರಿಬ್ಬನ್ ಅರಳಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಬಿ ನಾಗೇಂದ್ರ ವಾಸುದೇವ ಬಾಳಿಗ ಮತ್ತು ಶ್ರೀಮತಿ ವಿದ್ಯಾ ಎನ್ ಬಾಳಿಗ ಹಾಗೂ ಗಣ್ಯರಿಂದ ದೀಪ ಪ್ರಜ್ವಲನ ಕಾರ್ಯಕ್ರಮವು ನಡೆಯಿತು. ಬಂದಂತಹ ಅತಿಥಿಗಳನ್ನು ಬಿ ನಾಗೇಂದ್ರ ವಾಸುದೇವ ಬಾಳಿಗ ಅವರು ಆದರದಿಂದ ಸ್ವಾಗತಿಸಿದರು. ನನ್ನ ಹಿರಿಯರಾದ ಲಕ್ಷ್ಮಣ ಅಚ್ಯುತ್ ಬಾಳಿಗ, ನಾರಾಯಣ ಕೃಷ್ಣ ಬಾಳಿಗ ಮತ್ತು ನಮ್ಮ ವಿಠಲದಾಸ್ ಬಾಳಿಗರಿಗೂ ನಾನು ಮತ್ತು ಇಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮತ್ತು ವೈದಿಕರಿಗೂ ಎಲ್ಲರಿಗೂ ನಾನು ಇವತ್ತಿನ ಅತಿಥಿಗಳಿಗೆ ಸ್ವಾಗತಿಸ್ತಾ ಇವತ್ತು ಈ ಸ್ವಾಗತ ಭಾಷಣವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಎನ್ಜೆ ಬಿಲ್ಡರ್ಸ್ ಪ್ರಮೋಟರ್ಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ವಿನೋದ್ ಎಆರ್ ಪಿಂಟೋರ್ ಅವರು ಮಾತನಾಡಿ, ಎನ್ಜೆ ಅವರ ನೂತನ ವಸತಿ ಸಮುಚ್ಚಯವು ಇಂದು ಶುಭಾರಂಭಗೊಂಡಿದೆ. ಬಿ ನಾಗೇಂದ್ರ ವಾಸುದೇವ ಬಾಳಿಗರವರ ಕೆಲಸ ಕಾರ್ಯಗಳು ಇನ್ನಷ್ಟು ಬೆಳೆಯಲಿ ಎಂದು ಹೇಳಿ ಬಿ ನಾಗೇಂದ್ರ ವಾಸುದೇವ ಬಾಳಿಗ ಕುಟುಂಬದವರಿಗೆ ಮತ್ತು ಈ ಎನ್ಜೆ ಅವರದ ಪಾರ್ಟ್ನರ್ಸ್ಗಳಿಗೆ ಶುಭ ಹಾರೈಸಿದರು. Thank you all for coming for this evening's small function and wishing the apartment owners of rest and happy stay in their new homes and enjoy the evening with some sumptuous delicacies from Pai. And thank you to Mr. Baliga, Mr. Suresh Pai, Mr. Vilinder Sula and my dad for all the support that they have given us in coming this project. ಈ ಸಂದರ್ಭ ರವೀಂದ್ರ ಪ್ರಭು ಬಳಗದಿಂದ ಸಂಗೀತ ಕಾರ್ಯಕ್ರಮವೂ ನಡೆಯಿತು. ವಂದೇ ಓಂಕಾರ ಚಾಮರ ಕರ್ಣನಿ ಶಂಕರ ಸೂತ ಶರಣು ವಿನಾಯಕ ಮಂಗಳವರ ಶರಣು. ವಂದೇ ಓಂಕಾರ ಚಾಮರ ಕರ್ಣನಿ ಶಂಕರ ಸೂತ ಶರಣು ವಿನಾಯಕ ಮಂಗಳವರ ಶರಣು. मस्तानी मधुहोश किए जाए मुझे डोर कोई खींचे तेरी ओर लिए जाए ये शाम मस्तानी. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯರಾದ ಬಿ ಲಕ್ಷ್ಮಣ್ ಅಚ್ಯುತ ಬಾಳಿಗ, ಬಿ ನಾರಾಯಣ ಕೃಷ್ಣ ಬಾಳಿಗ, ಸಹೋದರರಾದ ಬಿ ರವೀಂದ್ರ ಬಾಳಿಗ, ಬಿ ನರೇಶ್ ಬಿ ಬಾಳಿಗ, ಸೋಜಾ ರಿಯಲ್ಟರ್ಸ್ನ ವಿಲಿಯಂ ಆಂಟೋನಿ ಡಿಸೋಜಾ ಭಾಗವಹಿಸಿದ್ರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.